ಮಂಗಳೂರಿನ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂ ಮತ್ತು ಸರೋಜ್ ಮೆಮೋರಿಯಲ್ ಈಜುಕೊಳದ ಲೋಕಾರ್ಪಣೆ ಕಾರ್ಯಕ್ರಮವು ನಡೆಯಿತು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆಡಿಟೋರಿಯಂನ ಉದ್ಘಾಟಿಸಿದರು. ನಿವೃತ್ತ ಐಜಿಪಿ ಹಾಗೂ ರಾಜ್ಯ ಈಜು ಸಂಸ್ಥೆಯ ಅಧ್ಯಕ್ಷ ಗೋಪಾಲ ಹೊಸೂರು ಈಜುಕೊಳವನ್ನ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಶಿಕ್ಷಣಕ್ಕೆ ಇನ್ನಷ್ಟು ಮಹತ್ವ ಕೊಡಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಮಾಜದ ನೇತಾರು ಆಗಲಿದ್ದಾರೆ ಎಂದು ಹೇಳಿದರು. ಅತ್ಯಂತ ದೂರಗಾಮಿ ಪರಿಣಾಮ ಬಿದ್ದಿರೋದು, ದೂರಗಾಮಿ ಪೆಟ್ಟು ಬಿದ್ದಿರೋದು ಶಿಕ್ಷಣ ಕ್ಷೇತ್ರಕ್ಕೆ. ನಮಗಿನ್ನೂ ಕೂಡ ತರಗತಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಯಾವಾಗ ಶುರು ಮಾಡಬೇಕು ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಬಹಳ ತಡವಾಗಿ ತರಗತಿಗಳು ಶುರುವಾಯಿತು. ಅದರಿಂದ ಬೇರೆ ಇವತ್ತು ಸಮಸ್ಯೆಗಳು ಕೂಡ ನೋಡಿದ್ದೀವಿ. ಇದೊಂದು ಸವಾಲಿನ ವರ್ಷ. ಈ ಸವಾಲಿನ ವರ್ಷದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಅನೇಕ ರೀತಿ ಈ ಸವಾಲನ್ನು ಸ್ವೀಕರಿಸಿ ನಮ್ಮ ಮಕ್ಕಳ ಕಲಿಕೆ ಯಾವುದೇ ರೀತಿಯದು ಕಡಿತ ಆಗಬಾರ್ದು, ಅದು ನಿಲ್ಲಬಾರ್ದು ಅಂತ ಬಹಳ ಒಳ್ಳೆ ಪ್ರಯತ್ನಗಳು ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಬ್ಯಾಂಕ್ನ ಸಿಇಒ ಹಾಗೂ ಆಡಳಿತ ನಿರ್ದೇಶಕ ಮಹಾಬಲೇಶ್ವರ ಎಂಎಸ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ವೇದವ್ಯಾಸ್ ಕಾಮತ್, ಶಕ್ತಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಕೆಸಿ ನಾಯ್ಕ್, ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸಂಚಿತ್ ನಾಯ್ಕ್, ವಿದ್ಯಾಭಾರತಿ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಜಿಆರ್ ಜಗದೀಶ್, ಸ್ಥಳೀಯ ಕಾರ್ಪೊರೇಟರ್ ವನಿತಾ ಪ್ರಸಾದ್, ಶಕ್ತಿ ಕಾಲೇಜಿನ ಸಲಹೆಗಾರ ರಮೇಶ್ ಕೆ ಸೇರಿದಂತೆ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು.